ಕಂಪ್ಯೂಟರೈಸ್ಡ್ ಜಗತ್ತು ಅನ್ನುವಂಥ ಮಾತನ್ನು ನಾವು ಕೇಳಿದ್ದೇವೆ. ಅಂತ ಹೇಳಿದರೆ ಎಲ್ಲವೂ ಕೂಡ ಕಂಪ್ಯೂಟರ್ಗಳ ಮೇಲೆ ಡಿಪೆಂಡ್ ಆಗಿರುವಂಥದ್ದು. ಅದು ಡೆಸ್ಕ್ಟಾಪ್ಗಳಿರ್ಬೋದು, ಲ್ಯಾಪ್ಟಾಪ್ಗಳಾಗಿರ್ಬೋದು. ಸೊ ಎಲ್ಲವೂ ಕೂಡ ನಮಗೆ ಪ್ರತಿಯೊಬ್ಬರಿಗೂ ಕೂಡ ಇವತ್ತು ಕಂಪ್ಯೂಟರ್ ಒಂದು ಬೇಕೇ ಬೇಕು ಎನ್ನುವಂಥ ಒಂದು ಸನ್ನಿವೇಶದಲ್ಲಿ ನಾವಿರುವಂಥದ್ದು. ಹಾಗಿದ್ದಾಗ ಅತ್ಯಂತ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಕಂಪ್ಯೂಟರ್ಗಳು, ಲ್ಯಾಪ್ಟಾಪ್ಗಳು, ಡೆಸ್ಕ್ಟಾಪ್ಗಳು ಎಲ್ಲಿ ಸಿಗುತ್ತೆ ಅನ್ನುವಂಥ ಒಂದು ಪ್ರಶ್ನೆ ನಮ್ಮ ಮುಂದೆ ಎದುರಾಗುತ್ತೆ. ಸೊ ಪುತ್ತೂರಿನ ಮಟ್ಟಿಗೆ ಹೇಳೋದಾದರೆ, ಪುತ್ತೂರಿನಲ್ಲಿ ಇದೆಲ್ಲವೂ ಕೂಡ ಅತ್ಯಂತ ಗುಣಮಟ್ಟದಲ್ಲಿ ಅತ್ಯಂತ ವಿಶ್ವಾಸಾರ್ಹ ಸೇವೆಯನ್ನು ಒದಗಿಸುವಂತಹ ಸಂಸ್ಥೆ ಯಾವುದು ಅಂತ ಹೇಳಿದರೆ ಅದು ಕೋರ್ ಟೆಕ್ನಾಲಜೀಸ್ ಅನ್ನುವಂತಹ ಸಂಸ್ಥೆ. ಪುತ್ತೂರು ಮುಖ್ಯ ರಸ್ತೆಯ ಮಹಾಲಸ ಆರ್ಕೇಡ್ನ 2ನೇ ಮಹಡಿಯಲ್ಲಿರುವಂತಹ ಕೋರ್ ಟೆಕ್ನಾಲಜೀಸ್ ಏನಿದೆ, ಇಲ್ಲಿ ನಮಗೆ ಬೇಕಾದಂತಹ ವಸ್ತುಗಳು ಅಂದರೆ ಲ್ಯಾಪ್ಟಾಪ್ಗಳಿರ್ಬೋದು, ಡೆಸ್ಕ್ಟಾಪ್ಗಳಿರ್ಬೋದು, ಪ್ರಿಂಟರ್ಗಳಿರ್ಬೋದು, ಅದರ ಆಕ್ಸೆಸರೀಸ್ ಇರ್ಬೋದು, ಕಂಪ್ಯೂಟರ್ ಆಕ್ಸೆಸರೀಸ್ ಇರ್ಬೋದು, ಎಲ್ಲವೂ ಕೂಡ ಅತ್ಯಂತ ಗುಣಮಟ್ಟದಲ್ಲಿ ಸಿಗುತ್ತೆ. ಇದು ಮುಖ್ಯವಾಗಿ ರೀಫರ್ಬಿಶ್ಡ್ ಐಟಮ್ಗಳಿಗೆ ಅಥರೈಸ್ಡ್ ಡೀಲರ್ ಆಗಿ ಗುರುತಿಸಿಕೊಂಡಿರುವಂತಹ ಸಂಸ್ಥೆ. 6 ವರ್ಷಗಳಿಂದ ಗುಣಮಟ್ಟದ ಸೇವೆಯ ಮೂಲಕ ಪುತ್ತೂರು ಜನರ ಒಂದು ಮನಸ್ಸನ್ನು ಗೆದ್ದಿರುವಂಥ ಸಂಸ್ಥೆ. ಸೊ ಇದೀಗ ಇನ್ನೊಂದಷ್ಟು ಕೊಡುಗೆಗಳ ಮೂಲಕ ಇದು ಗ್ರಾಹಕರಿಗೆ ಸೇವೆಯನ್ನು ನೀಡೋದಕ್ಕೆ ಸಜ್ಜಾಗ್ತಾ ಇದೆ. ಹಾಗಿದ್ರೆ ಏನೇನೆಲ್ಲ ಇದೆ, ಮುಖ್ಯವಾಗಿ ಈ ರೀಫರ್ಬಿಶ್ಡ್ ಅನ್ನುವಂಥದ್ದು ಹೊಸ ಕಾನ್ಸೆಪ್ಟ್ ಅನ್ನುವಂಥದ್ದು. ಅಂದರೆ ಹೆಚ್ಚಿನ ಜನರಿಗೆ ಇದರ ಬಗ್ಗೆ ಗೊತ್ತಿಲ್ಲ. ಅಂದರೆ ಅತ್ಯಂತ ಕಡಿಮೆಯಲ್ಲಿ ಗುಣಮಟ್ಟದ ವಸ್ತುಗಳು ಸಿಗುವಂಥ ಒಂದು ವಿಚಾರ. ಹಾಗಿದ್ರೆ ಏನು ಯಾವುದೆಲ್ಲ ಸಿಗುತ್ತೆ ಎಲ್ಲವನ್ನು ಕೂಡ ತಿಳಿಯುವಂಥ ಒಂದು ಪ್ರಯತ್ನವನ್ನು ಮಾಡೋಣ. ಸೊ ಈಗ ಮೊದಲು ನಾವೀಗ ಕೋರ್ ಟೆಕ್ನಾಲಜೀಸ್ ಈ ಒಂದು ಮಳಿಗೆಯತ್ತ ಹೋಗಿ ಏನೇನಿದೆ ಅನ್ನುವಂಥದ್ದನ್ನು ತೋರಿಸುವಂಥ ಒಂದು ಪ್ರಯತ್ನವನ್ನು ಈಗ ನಿಮ್ಮ ಮುಂದೆ ಮಾಡ್ತಾ ಇದ್ದೇವೆ. ಈಗ ನಾವು ಕೋರ್ ಟೆಕ್ನಾಲಜೀಸ್ ಮಳಿಗೆಯ ಒಳಗೆ ಬಂದಿದ್ದೇವೆ. ನೋಡಬಹುದು ಇಲ್ಲಿ ಎಷ್ಟೊಂದು ಲ್ಯಾಪ್ಟಾಪ್ಸ್ ಇದೆ, ಡೆಸ್ಕ್ಟಾಪ್ಸ್ ಇದೆ, ಜೊತೆಗೆ ಆಕ್ಸೆಸರೀಸ್ ಎಲ್ಲವನ್ನು ಕೂಡ ಅಚ್ಚುಕಟ್ಟಾಗಿ ಇಡಲಾಗಿದೆ. ಬೆಲೆಯನ್ನು ನೋಡಿದರೆ ಅಚ್ಚರಿ ಪಡ್ತೀರಿ. ಯಾಕಂತ ಹೇಳಿದರೆ ಎಲ್ಲವೂ ಕೂಡ 9,500ದಿಂದ ಒಂದು ಲ್ಯಾಪ್ಟಾಪನ್ನು ನೀವು ಮನೆಗೆ ತೆಗೆದುಕೊಂಡು ಹೋಗ್ಬೋದು. 9,500, 14,850 ಹೀಗೆ ಅತ್ಯಂತ ಕಡಿಮೆ ಬೆಲೆಯಲ್ಲಿ. ಅಂದರೆ ಹೊಸತನ್ನು ತೆಗೆದುಕೊಳ್ಳುವಾಗ ನಾವು ದುಬಾರಿ ಬೆಲೆಯನ್ನು ಕೊಡಬೇಕಾಗತ್ತೆ. ಅಂತಹ ಸಂದರ್ಭದಲ್ಲಿ ಇಲ್ಲಿ ಅತ್ಯಂತ ಕಡಿಮೆ ಬೆಲೆಗೆ ನಿಮಗೆ ಹೊಸತರಷ್ಟೇ ಒಂದು ಗುಣಮಟ್ಟ ಇರುವಂತಹ ಅಥವಾ ಅದರ ಬಗ್ಗೆ ಖಾತ್ರಿಯನ್ನು ಕೊಡುವಂತಹ ಐಟಮ್ಗಳನ್ನು ನೀವು ಪರ್ಚೇಸ್ ಮಾಡಬಹುದು ಅನ್ನುವಂಥದ್ದು ಈ ಭಾಗದಲ್ಲೂ ಕೂಡ ನೋಡಬಹುದು. ಇದೆಲ್ಲವೂ ಕೂಡ ಕಂಪ್ಯೂಟರ್ ಆಕ್ಸೆಸರೀಸನ್ನು ಅದನ್ನು ಕೂಡ ಇಲ್ಲಿ ಒದಗಿಸುವಂತಹ ಕೆಲಸಗಳಾಗ್ತಾ ಇದೆ. ಬಹಳಷ್ಟು ಐಟಮ್ಗಳಿದೆ. ಮುಖ್ಯವಾಗಿ ಈ IT ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಒಂದು ವಿಭಾಗದ ಸೇವೆಯನ್ನು ಕೊಡುವಂತಹ ಒಂದು ಸಂಸ್ಥೆಯಾಗಿ ಕಳೆದ 6 ವರ್ಷಗಳಿಂದ ಕೋರ್ ಟೆಕ್ನಾಲಜೀಸ್ ಇಲ್ಲಿ ಸೇವೆಯನ್ನು ಕೊಡ್ತಾ ಇದೆ ಅನ್ನುವಂಥದ್ದನ್ನು ನಾವು ಗಮನಿಸಬಹುದು. ಸೊ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳೋಣ. ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಈ ಒಂದು ಕೋರ್ ಟೆಕ್ನಾಲಜೀಸ್ ಸಂಸ್ಥೆಯ ಮಾಲಕರಾಗಿರುವಂತಹ ಅನೂಪ್ KG ಅವರಿದ್ದಾರೆ. ಅವರಿಂದ ಇನ್ನೊಂದಷ್ಟು ಡೀಟೇಲ್ಡ್ ಮಾಹಿತಿಯನ್ನು ನಿಮ್ಮ ಮುಂದೆ ಇಡುವಂಥ ಒಂದು ಪ್ರಯತ್ನವನ್ನು ಮಾಡ್ತೇನೆ. ನಮಸ್ತೆ. ನಮಸ್ತೆ ಸರ್. ಬಹಳಷ್ಟು ಐಟಮ್ಗಳಿದೆ. ರೀಫರ್ಬಿಶ್ಡ್ ಕ್ಯಾಟಗರಿಯಲ್ಲಿ ಅಥರೈಸ್ಡ್ ಡೀಲರ್ ಆಗಿ ಗುರುತಿಸಿಕೊಂಡಿದ್ದೀರಿ. 6 ವರ್ಷಗಳಿಂದ ಗುಣಮಟ್ಟದ ಸೇವೆಯ ಮೂಲಕ ಸಂಸ್ಥೆ ಪ್ರಸಿದ್ಧಿಯನ್ನು ಪಡೆದುಕೊಂಡಿದೆ. ಹೇಗೆ ಅನಿಸ್ತಾ ಇದೆ? ರನ್ನಿಂಗ್ ಆಫರ್ ಏನಿದೆ ಇವಾಗ ನಾವು 9,500ದಿಂದ ಲ್ಯಾಪ್ಟಾಪ್ಗಳನ್ನು ಕೊಡ್ತಾ ಇದ್ದೇವೆ. ಅದೇ ರೀತಿ 8,500ದಿಂದ ನಾವು ಡೆಸ್ಕ್ಟಾಪ್ಗಳನ್ನು ಕೂಡ ಕೊಡ್ತಾ ಇದ್ದೇವೆ. ಹೇಗಿದೆ ಜನರ ರೆಸ್ಪಾನ್ಸ್? ಹೇಗೆ ಅನಿಸ್ತಾ ಇದೆ? ತುಂಬ ಚೆನ್ನಾಗಿದೆ ರೆಸ್ಪಾನ್ಸು. ನಾವು 2017ರಲ್ಲಿ ಪುತ್ತೂರಿಗೆ ಬಂದಾಗ ಮೊದಲಿನ ತಿಂಗಳಲ್ಲಿ ಭಾಳ ಒಳ್ಳೆಯ ರೆಸ್ಪಾನ್ಸ್ ಇತ್ತು. ಜನಗಳಿಗೆ ಇದರ ಬಗ್ಗೆ ಮಾಹಿತಿ ಇಲ್ಲದಿದ್ದರೂ ಕೂಡ ನಾವು ಬಂದಂಥ ಪ್ರತಿಯೊಂದು ಗ್ರಾಹಕರಿಗೂ ಇಲ್ಲಿ ಅದರ ಮಾಹಿತಿಯನ್ನು ಕೊಟ್ಟು ನಾವಿಲ್ಲಿ ವ್ಯವಹಾರವನ್ನು ಮಾಡ್ತಿದ್ದೆವು. ಹಾಗಾಗಿ ಯಾರು ಈ ಮೊದಲು ಇದನ್ನು ಖರೀದಿ ಮಾಡ್ತಿದ್ರು ಅವರು ಪುನಃ ಬಂದು ಇದನ್ನು ಮರು ಖರೀದಿ ಮಾಡ್ತಾ ಇದ್ದಾರೆ. ಹಾಗಾಗಿ ನಮಗೊಂದು ಖಾತ್ರಿ ಆಯಿತು, ಮೆಟೀರಿಯಲ್ ತುಂಬ ಚೆನ್ನಾಗಿದೆ, ಜನಗಳಿಗೆ ಇಷ್ಟ ಆಗ್ತಿದೆ ಅಂತ. ಈ ರೀಫರ್ಬಿಶ್ಡ್ ಅನ್ನುವಂಥ ಒಂದು ಪದವನ್ನು ಬಹುಶಃ ಗ್ರಾಮೀಣ ಭಾಗದ ಜನರು ಇತ್ತೀಚೆಗೆ ನಾವು ಕೇಳೋದಕ್ಕೆ ಆರಂಭ ಆಗಿರುವಂಥದ್ದು. ಏನಿದು ರೀಫರ್ಬಿಶ್ಡ್ ಅಂದರೆ? ಇದರ ಒಂದು ಕಾನ್ಸೆಪ್ಟ್ ಏನು? ಹೇಗೆ ಇದರ ಐಟಮ್ಗಳಿರುತ್ತೆ ಅಂತ? ಎಸ್, ರೀಫರ್ಬಿಶ್ಡ್ ಮತ್ತು ಯೂಸ್ಡ್. ಜನಗಳು ಯೂಸ್ಡ್ ಅಂತ ಕೇಳಿರ್ತಾರೆ, ಬಟ್ ರೀಫರ್ಬಿಶ್ಡ್ ಅಂದರೆ ತುಂಬ ಜನಗಳಿಗೆ ಅರ್ಥ ಗೊತ್ತಿರೋದಿಲ್ಲ. ರೀಫರ್ಬಿಶ್ಡ್ ಅಂತ ಹೇಳಿದರೆ ಕಂಪನಿಯಿಂದ ರಿಜೆಕ್ಟ್ ಆಗಿರೋ ಮೆಟೀರಿಯಲ್ಗಳಿರ್ಬೋದು, ಅದೇ ರೀತಿ ಉಪಯೋಗ ಆದಂಥ ಪ್ರಾಡಕ್ಟ್ಗಳನ್ನು ಪುನಃ ಸರ್ವಿಸ್ ಸೆಂಟರ್ಗಳಿಗೆ ಕಳಿಸಿ ಅದರಲ್ಲಿ ಇರುವಂಥ ಡಿಫೆಕ್ಟ್ಗಳನ್ನು ರಿಸಾಲ್ವ್ ಮಾಡಿ, ಅದರಲ್ಲಿರುವಂಥ ಸಮಸ್ಯೆಗಳ ಏನಾದರೂ ಸಮಸ್ಯೆ ಇದ್ದಲ್ಲಿ ಅದನ್ನು ರಿಸಾಲ್ವ್ ಮಾಡಿ ತದನಂತರ ಅದನ್ನು ಮಾರ್ಕೆಟಿಂಗ್ ಬಿಡುವಂಥ ಏನು ಪ್ರೊಸೆಸ್ ಏನಿದೆ ಅದನ್ನು ನಾವು ರೀಫರ್ಬಿಶ್ಡ್ ಅಂತ ಕರಿತೇವೆ. ಅದರಲ್ಲಿ 100% ಟೆಸ್ಟಿಂಗ್ ಇರ್ತದೆ. ಕ್ವಾಲಿಟಿ 7 ನಮೂನೆಯ ಟೆಸ್ಟಿಂಗ್ಗಳನ್ನು ಮಾಡಿ ಕ್ವಾಲಿಟಿ ಎಶ್ಯೂರೆನ್ಸ್ ಆದ ಮೇಲೆ ಮಾತ್ರ ಅದನ್ನು ಮಾರ್ಕೆಟಿಗೆ ಬಿಡಲಾಗ್ತದೆ. ಸೊ ಅಂಥ ಕ್ವಾಲಿಟಿ ಲ್ಯಾಪ್ಟಾಪ್ಗಳನ್ನು ನಾವಿಲ್ಲಿ ಸೇಲ್ ಮಾಡ್ತಾಯಿದ್ದೇವೆ. ಇದಕ್ಕೆ ಹೇಗಿದೆ ರೆಸ್ಪಾನ್ಸ್ ಕಂಪೇರ್ ಮಾಡಿದರೆ? ಜನರಿಗೆ ತೆಗೆದ್ರೆ ಒಂದು ಹೊಸತೆ ತೆಗಿಬೇಕು ಅನ್ನುವಂಥದ್ದು, ಅಥವಾ ಸೆಕೆಂಡ್ ಹ್ಯಾಂಡ್ ಆದರೆ ಸೆಕೆಂಡ್ ಹ್ಯಾಂಡ್ ಅನ್ನುವಂಥದ್ದು. ಆದರೆ ಇದು ಒಂದು ಹೊಸ ಕಾನ್ಸೆಪ್ಟ್. ಇದನ್ನು ಹೇಗೆ ಆಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ಅಂತ ನಾನು ಆವಾಗಲೇ ಹೇಳಿದಂತೆ
ಯಾರೆಲ್ಲ ಇದನ್ನು ಮೊದಲನೇ ಬಾರಿಗೆ ಖರೀದಿ ಮಾಡಿದ್ದಾರೆ ಅವರೀಗ ಎರಡನೇ ಬಾರಿ ಮೂರನೇ ಬಾರಿ ಅವರ ಆಫೀಸ್ಗಳಿಗಿರ್ಬೋದು ಮನೆಗಳಿಗೆ ರಿಪೀಟೆಡ್ ಆಗಿ ಪರ್ಚೇಸ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಕ್ವಾಲಿಟಿ ವೈಸಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲ, ಒಳ್ಳೆ ಕ್ವಾಲಿಟಿ ಇದೆ, ಮಿಲ್ಟ್ರಿ ಗ್ರೇಡ್ ಸ್ಟ್ಯಾಂಡರ್ಡ್ ಮೆಟೀರಿಯಲ್ಸ್ ಇರ್ತವೆ. ಅದೇ ರೀತಿಯಲ್ಲಿ ನಿಮಗೆ 365 ದಿನವೂ ನೀವು ಅದರಲ್ಲಿ ವರ್ಕ್ ಮಾಡಿದರೂ ಯಾವುದೇ ರೀತಿಯಂಥ ಸಮಸ್ಯೆ ಬಾರದ ರೀತಿಯಲ್ಲಿ ಇರುವಂಥ ಲ್ಯಾಪ್ಟಾಪ್ಗಳಿವು. ಸೊ ಹಾಗಾಗಿ ಕಸ್ಟಮರ್ಗಳು ಯಾವುದೇ ಚಿಂತೆ ಇಲ್ಲದೆ ಇದನ್ನು ಖರೀದಿ ಮಾಡ್ಬೋದು. ಆ್ಯಂಡ್ ಅದರ ಸರ್ವಿಸ್ಗಳನ್ನು ಕೂಡ ನಾವು ತುಂಬ ಚೆನ್ನಾಗಿ ಇಲ್ಲಿ ಕೊಡ್ತಾ ಬರ್ತಿದ್ದೇವೆ. ಇಲ್ಲಿ ಅಚ್ಚರಿ ಪಡಬೇಕಾದಂತಹ ವಿಚಾರಗಳು ಏನು ಅಂತ ಹೇಳಿದರೆ, ನಾವು ಹೊಸ ಲ್ಯಾಪ್ಟಾಪ್ ಅಥವಾ ಹೊಸ ಡೆಸ್ಕ್ಟಾಪ್ಗಳ ಬೆಲೆಯನ್ನು ನೋಡಿದರೆ ಅದು ಅದರ ಒಂದು ವೈಶಿಷ್ಟ್ಯತೆಗೆ ಅನುಸಾರವಾಗಿ ಅದರ ಫೀಚರ್ಸ್ಗೆ ಅನುಸಾರ ಆಗಿರುತ್ತೆ. ಆದರೆ ಅದೇ ಫೀಚರ್ಸನ್ನು ಹೊಂದಿರುವಂತಹ ರೀಫರ್ಬಿಶ್ಡ್ ಐಟಮ್ಗಳನ್ನು ನೋಡಿದರೆ ಅದರ ಬೆಲೆ ನಮಗೆ ನಿಜಕ್ಕೂ ಅಚ್ಚರಿಯನ್ನು ಮೂಡಿಸುತ್ತೆ ಅನ್ನುವಂಥದ್ದು. ಸೊ ಅಂತಹ ಹಲವಾರು ಲ್ಯಾಪ್ಟಾಪ್ಗಳಿರ್ಬೋದು, ಡೆಸ್ಕ್ಟಾಪ್ಗಳಿರ್ಬೋದು, ಎಲ್ಲವೂ ಕೂಡ ಇದೆ. ಸೊ ಅದರ ಒಂದು ವಿಶೇಷತೆಗಳನ್ನು ಕೂಡ, ಅಂದರೆ ಯಾವುದೆಲ್ಲ ಇದೆ ಸ್ಟಾಕ್, ನಿಮಗೆ ಬೇಕಾಗಿರುವಂಥ ಐಟಮ್ಗಳೇನಾದರೂ ಇದೆಯಾ ಅನ್ನುವಂಥದ್ದನ್ನು ಕೂಡ ತಿಳಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತೇವೆ. ಸೊ ಆ ನಿಟ್ಟಿನಲ್ಲಿ ಸ್ವಲ್ಪ ತಿಳಿಸಿಕೊಡ್ಬೋದಾ ಅನ್ನುವಂಥದ್ದು, ಏನೆಲ್ಲ ಇದೆ ಅನ್ನುವಂಥದ್ದು? ಎಸ್, ಖಂಡಿತವಾಗಿಯೂ. ಸೊ ನಮ್ಮಲ್ಲಿ ಯಾವುದೆಲ್ಲ ಮೆಟೀರಿಯಲ್ಗಳಿವೆ ಅದರ ಬಗ್ಗೆ ನಾನು ಮಾಹಿತಿಯನ್ನು ಕೊಡಲಿಕ್ಕೆ ನಾನು ಬರ್ತಾ ಇದ್ದೇನೆ. ಎಸ್, ಈಗ ಮೊದಲನೇದಾಗಿ ಸ್ಟೂಡೆಂಟ್ಸ್ಗಿರ್ಬೋದು, ಬಿಸ್ನೆಸ್ ಪರ್ಸನ್ಗಳಿಗಿರ್ಬೋದು, ಒಂದು ಮಿನಿಮಮ್ ರಿಕ್ವೈರ್ಮೆಂಟ್ ಅಂದರೆ ಹೇಳ್ಬೋದು, ಪ್ರತಿಯೊಬ್ಬರಿಗೂ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ಈಗಿನ ಕಾಲದಲ್ಲಿ ತುಂಬ ಅಗತ್ಯ. ಸೊ ಹಾಗಾಗಿ ನಾವು ಪ್ರತಿಯೊಬ್ಬರಿಗೂ, ಎಲ್ಲ ವರ್ಗದ ಜನಗಳಿಗೂ ತುಂಬ ಕಮ್ಮಿ ಬೆಲೆಯಲ್ಲಿ, ಕೈಗೆಟಕುವ ಬೆಲೆಯಲ್ಲಿ ನಾವು ಈ ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ಗಳನ್ನು ಕೊಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈ ರೀಫರ್ಬಿಶ್ಡ್ ಅನ್ನೋ ಕಾನ್ಸೆಪ್ಟನ್ನು ನಾವು ಪುತ್ತೂರಿಗೆ ತೊಗೊಂಡು ಬಂದೆವು. ಸೊ ಈಗ ಅಟ್ ಪ್ರೆಸೆಂಟ್ ನಾವು 9,500ದಿಂದ ಲ್ಯಾಪ್ಟಾಪನ್ನು ಶುರು ಮಾಡ್ತಿದ್ದೇವೆ. ಸೊ ಈಗದ ಎಜುಕೇಷನ್ ಸಿಸ್ಟಮಲ್ಲಿ ಆನ್ಲೈನ್ ಕ್ಲಾಸಸ್ಗಳು ನಡೀತಿವೆ. 5ನೇ ಕ್ಲಾಸ್ನ ಮಕ್ಕಳಿಗೆ, 6ನೇ ಕ್ಲಾಸ್ನ ಮಕ್ಕಳಿಗೆ ಕೂಡ ಈಗ ಲ್ಯಾಪ್ಟಾಪು ಅಥವಾ ಡೆಸ್ಕ್ಟಾಪ್ಗಳ ಅವಶ್ಯಕತೆ ಇದೆ. ಸೊ ಅಂಥವ್ರಿಗಂತ ಸ್ಪೆಸಿಫಿಕ್ ಆಗಿ ನಾವು 9,500ಕ್ಕೆ ಒಂದು ನಾರ್ಮಲ್ ಲ್ಯಾಪ್ಟಾಪನ್ನು ಈಗ ಕೊಡ್ತಾ ಇದ್ದೇವೆ. i3ಯಲ್ಲಿ 4ನೇ ಜನ್ರೇಷನ್ ಇರ್ತದೆ, 4GB ರ್ಯಾಮ್ ಇರ್ತದೆ, 500GB ಹಾರ್ಡ್ ಡಿಸ್ಕ್ ಇರ್ತದೆ, 14 ಇಂಚಸ್ ಸ್ಕ್ರೀನ್ ಇರ್ತದೆ. ಸೊ ಇಂಥ ಒಂದು ನಾರ್ಮಲ್ ಲ್ಯಾಪ್ಟಾಪನ್ನು ವಿತ್ ಒಳ್ಳೆ ಕಂಡೀಷನ್ ಇರುವಂಥ ಲ್ಯಾಪ್ಟಾಪನ್ನು 9,500 ಕೊಡ್ತಿದ್ದೇವೆ. ಹಾಗಂತ ಇದರಲ್ಲಿ ಯಾವುದೇ ಡಿಫೆಕ್ಟ್ ಆಗಿರೋದಾಗಲಿ ಆ ಥರದ್ದೆಲ್ಲ ಯಾವುದೇ ಇಶ್ಯೂಸ್ ಇರೋದಿಲ್ಲ. ನಾವೆಲ್ಲ ಟೆಸ್ಟ್ ಮಾಡಿ ತದನಂತರ ನಾವು ಕಸ್ಟಮರಿಗೆ ಕೊಡ್ತಾ ಇದ್ದೇವೆ. ಸೊ ಬೇಕಾದಷ್ಟು ಕ್ವಾಂಟಿಟಿ ಕೂಡ ನಮ್ಮಲ್ಲಿ ಅವೈಲೇಬಲ್ ಇದೆ. ಸೇಮ್ ಮಾಡೆಲ್ ನಿಮಗೆ ಬೇಕಾದಷ್ಟು ಕ್ವಾಂಟಿಟಿ ನಮ್ಮಲ್ಲಿ ಅವೈಲೇಬಲ್ ಇರ್ತದೆ. ಸೊ ಹಾಗೆಯೇ ನಾವು ಆಲ್ರೆಡಿ ಹೇಳಿದಾಗೆ 9,500 ನಾವು ಸ್ಟಾರ್ಟ್ ಮಾಡ್ತಿದ್ದೇವೆ. ಸೊ ಅದಾದ ನಂತರ ನಿಮಗೆ 10,500, 11,500ಕ್ಕೆ ಅಲ್ಲಿಂದ ಸ್ಟಾರ್ಟ್ ಆಗಿ ನಿಯರ್ಲಿ 45,000ರಿಂದ 50,000ದವರೆಗೆ ನಮ್ಮಲ್ಲಿ ಲ್ಯಾಪ್ಟಾಪ್ ಈಗ ರೆಡಿ ಅವೈಲೇಬಲ್ ಇದೆ. ಸೊ ಹಾಗೆ ನೀವು ನೋಡೋದಿದ್ರೆ ಇನ್ನೊಂದು ಮಾಡೆಲ್ ಹೋಗೋದಿದ್ರೆ ನಿಮಗೆ i3ಯಲ್ಲಿ 7ನೇ ಜನ್ರೇಷನ್ ಬರ್ತದೆ. ಸೊ ಇದು ವಿತ್ 8GB ರ್ಯಾಮ್ ಬರ್ತದೆ, 256GB SSD ಬರ್ತದೆ. ಇದು ನಿಮಗೆ ಖಾಲಿ 15ವರೆಗೆ ನಾವು ಕೊಡ್ತಾ ಇದ್ದೇವೆ. ಆ್ಯಂಡ್ ಅದೇ ರೀತಿ ಇಲ್ಲ ನಿಮಗೆ ಪ್ರೀಮಿಯಂ ಲ್ಯಾಪ್ಟಾಪ್ ಬೇಕು, ಜನಗಳು i5 ಬೇಕು ಅಂತ ಹೇಳ್ತಾರೆ, i7 ಬೇಕು ಅಂತ ಹೇಳ್ತಾರೆ. ಸೊ i7 ಬೇಕು ಅಂತ ಹೇಳಿದರೆ ಇಲ್ಲಿ ನೋಡ್ಬೋದು, HP EliteBook 840 G4 ಅಂತ ಒಂದು ಒಳ್ಳೆ ಪ್ರೀಮಿಯಂ ಲ್ಯಾಪ್ಟಾಪ್. ನಿಮಗೆ ಅಪ್ರಾಕ್ಸಿಮೇಟು ಹೊಸ ಲ್ಯಾಪ್ಟಾಪ್ ಖರೀದಿ ಮಾಡೋದಿದ್ರೆ 1 ಲಕ್ಷದವರೆಗೆ ಇದರ ರೇಟ್ ಇದೆ. ಸೊ ಇಲ್ಲಿ ನೋಡಿ, i7ಅಲ್ಲಿ 7th ಜನ್ರೇಷನ್, 8GB ರ್ಯಾಮ್ ಬರ್ತದೆ, 256GB SSD ಬರ್ತದೆ, ವೆರಿ ಗುಡ್ ಕಂಡೀಷನ್, ಲೈಟ್ ವೆಯ್ಟ್ ಇರ್ತದೆ, ಎಲ್ಲ ಫೀಚರ್ ಇರ್ತದೆ, ವಿತ್ ಫಿಂಗರ್ ಪ್ರಿಂಟ್ ಸೆನ್ಸರ್ ಇರ್ತದೆ, 2 ಮೌಸ್ ಇರ್ತದೆ. ಸೊ ಈ ಒಂದು ಲ್ಯಾಪ್ಟಾಪನ್ನು ನಾವು ಜಸ್ಟ್ 27,000 ರೂಪಾಯಿ ಕೊಡ್ತಾ ಇದ್ದೇವೆ. 27,000 ರೂಪಾಯಿಗೆ ಒಂದು ಪ್ರೀಮಿಯಂ ಲ್ಯಾಪ್ಟಾಪ್ ನಿಮ್ಮದಾಗಿಸ್ಕೊಳ್ಬೋದು. ಅದೇ ರೀತಿ ನಾವು ಲ್ಯಾಪ್ಟಾಪನ್ನು ನೋಡಿದ್ದೆವು. ಅದೇ ರೀತಿ ನಾವು ಡೆಸ್ಕ್ಟಾಪ್ ಕ್ಯಾಟಗರಿಗೆ ಬರೋದಿದ್ರೆ ತುಂಬ ಜನಗಳು ಏನು ಮಾಡ್ತಾರೆ ಅಂದರೆ ಡೆಸ್ಕ್ಟಾಪಿಗೋಸ್ಕರ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. 30,000, 40,000, ಇವಾಗ ಮಿನಿಮಮ್ ಇನ್ವೆಸ್ಟ್ಮೆಂಟೇ 35,000 ಇರ್ತದೆ. ಸೊ ಬಟ್ ಅದರಲ್ಲಿ ನಮಗೆ ಬೇಕಾದಷ್ಟು ಅಷ್ಟು ಸ್ಪೆಸಿಫಿಕೇಷನ್ ಅವಶ್ಯಕತೆ ಇರೋದಿಲ್ಲ, ಆದರೂ ಕೂಡ ನಾವು ಖರೀದಿ ಮಾಡ್ತೇವೆ. ಸೊ ಅಂಥವರಿಗೆ ನಮ್ಮಲ್ಲಿ ಒಂದು ಸೊಲ್ಯೂಷನ್ ಇದೆ. ನಾವು ಟೈನಿ CPU ನಾವು ಕೊಡ್ತಾ ಇದ್ದೇವೆ. ಸೊ ಅದನ್ನು ನಾನು ನಿಮಗೆ ತೋರಿಸ್ಲಿಕ್ಕೆ ಇಷ್ಟಪಡ್ತೇವೆ. ಟೈನಿ CPU ಅಂತ ಇದು ಕಮರ್ಷಿಯಲ್ ಸೀರೀಸ್ ಆಗಿರ್ತದೆ, ಕಮರ್ಷಿಯಲ್ ಸೀರೀಸ್ ಡೆಸ್ಕ್ಟಾಪ್ ಆಗಿರ್ತದೆ. ಸೊ ಇದು i3ಯಲ್ಲಿ 6ನೇ ಜನ್ರೇಷನ್ ಇರ್ತದೆ, 8GB ರ್ಯಾಮ್ ಇರ್ತದೆ, 256GB SSD ಇರ್ತದೆ. ತುಂಬ ಕಾಂಪ್ಯಾಕ್ಟ್ ಆಗಿದೆ, ಎಲ್ಲ ಫೀಚರ್ಸ್ಗಳನ್ನು ಒಳಗೊಂಡಿರುವಂಥ ಒಂದು CPU ಆಗಿರ್ತದೆ. ಇದರಲ್ಲಿ ನಿಮಗೆ 6 USB ಪೋರ್ಟ್ ಇರ್ತದೆ. ಅದೇ ರೀತಿ 65 ವ್ಯಾಟಲ್ಲಿ ರನ್ ಆಗುವಂಥ ಒಂದು CPU ಆಗಿರ್ತದೆ.
ನಿಮ್ಮ ಎಲ್ಲ ಕೆಲಸಗಳು ಬಿಲ್ಲಿಂಗ್ ಇರ್ಬೋದು, ಆಫೀಸಿನ ಎಲ್ಲ ಕೆಲಸಗಳನ್ನು ಮಾಡ್ಬೋದಂತ ಒಂದು ಒಳ್ಳೆ CPU. ಇದರ ಬೆಲೆ ಕೇವಲ 11,000 ರೂಪಾಯಿ. ಅದೇ ರೀತಿ ನಮ್ಮಲ್ಲಿ ಕಂಪ್ಯೂಟ್ರಿಗೆ ಸಂಬಂಧಪಟ್ಟಂಥ ಎಲ್ಲ ಆಕ್ಸೆಸರೀಸ್ ಕೂಡ ಲಭ್ಯ ಇದೆ. ಹಾಗೆಯೇ ಮಾನಿಟರ್ಗಳು ಕೂಡ ನಮ್ಮಲ್ಲಿ ಲಭ್ಯ ಇದೆ. 17 ಇಂಚಿಂದ ಶುರುವಾಗಿ 29 ಇಂಚ್ 30 ಇಂಚಿನವರೆಗೆ 29-30 ಇಂಚಿನವರೆಗೂ ಕೂಡ ನಮ್ಮಲ್ಲಿ ಮಾನಿಟರ್ಗಳು ಲಭ್ಯವಿದೆ. ನೀವೇ ನೋಡ್ಬೋದು. 2,800 ರೂಪಾಯಿಗೆ ನಾವು ಈ ಮಾನಿಟರನ್ನು ಕೊಡ್ತಾ ಇದ್ದೇವೆ. ನೋಡ್ಬೋದು, ಇದು ಮೂಮೆಂಟ್ ಆಗುವಂಥ ಮಾನಿಟರ್ ಆಗಿರ್ತದೆ. ಮೇಲೆ ಕೆಳಗೆ ಯಾವ ಸೈಡ್ ಬೇಕಾದ್ರೂ ನೀವು ಮೂವ್ಮೆಂಟ್ ಮಾಡ್ಬೋದು. ಇಂಥ ಮಾನಿಟ್ರನ್ನು ಖಾಲಿ ನಾವು 2,800 ರೂಪಾಯಿ ಕೊಡ್ತಿದ್ದೇವೆ. ಅದೇ ರೀತಿ 19 ಇಂಚಿದೆ, ಅದೇ ರೀತಿ 22 ಇಂಚಿದೆ, 24, ಇದು 29 ಇಂಚಿನ ಮಾನಿಟ್ರ್ ಆಗಿರ್ತದೆ. ಅಲ್ಟ್ರಾ HD ನಿಮಗೆ ಕೇವಲ 19,500 ರೂಪಾಯಿಗೆ ನಾವು ಇದನ್ನು ಕೊಡ್ತಾ ಇದ್ದೇವೆ. ಅಲ್ಟ್ರಾ HD ಮಾನಿಟರ್ಗಳು ಯಾರು ಡಿಸೈನರ್ಸ್ ಇರ್ತಾರೆ, ಗೇಮರ್ಸ್ ಯಾರು ಇರ್ತಾರೆ ಅಂಥವರಿಗೆ ಬಳಕೆ ಆಗುವಂಥ ಮಾನಿಟರ್ ಇದು. ಸೊ ಹಾಗಾಗಿ ಎಲ್ಲ ರೇಂಜಸ್ಸಿನ ಆಕ್ಸೆಸರೀಸ್ ಕೂಡ ನಮ್ಮಲ್ಲಿ ಅವೈಲೇಬಲ್ ಇರ್ತದೆ. ಅದೇ ರೀತಿ ಪ್ರಿಂಟರ್ಗಳು ಕೂಡ, ಲೇಸರ್ ಪ್ರಿಂಟರ್ಸ್ ಇರ್ಬೋದು, ಇಂಕ್ ಟ್ಯಾಂಕ್ ಪ್ರಿಂಟರ್ಗಳು ಇರ್ಬೋದು, ಎಲ್ಲನೂ ಕೂಡ ನಮ್ಮಲ್ಲಿ ಲಭ್ಯವಿದೆ. ಇಷ್ಟೆಲ್ಲ ಐಟಮ್ಗಳಿದೆ, ಯಾವುದೆಲ್ಲ ಸ್ಟಾಕ್ ಇದೆ ಅನ್ನುವಂಥದ್ದನ್ನು ಹೇಳಿದರೆ, ಇದನ್ನು ಬಿಟ್ಟು ಬೇರೆ ಏನು ಸ್ಪೆಷಾಲಿಟಿ ಕೋರಿದ್ದು ಅಂತ? ಸರ್, ನಮ್ಮಲ್ಲಿ ನಾವು ಕಂಪ್ಯೂಟರ್, ಲ್ಯಾಪ್ಟಾಪ್ಸ್ ಆ್ಯಂಡ್ ಡೆಸ್ಕ್ಟಾಪ್ಗಳನ್ನು ರೆಂಟಿಗೂ ಕೂಡ ಕೊಡ್ತಾ ಇದ್ದೇವೆ. ಎಸ್, ಕೇವಲ 140 ರೂಪಾಯಿಗೆ ಪರ್ ಡೇ ನಾವು ಲ್ಯಾಪ್ಟಾಪ್ಗಳನ್ನು ರೆಂಟಿಗೆ ಕೊಡ್ತಾ ಇದ್ದೇವೆ. ಡೆಪಾಸಿಟ್ ಅಮೌಂಟ್ ಆಗಿ 10,000 ರೂಪೀಸ್ ಇರ್ತದೆ, ಅದು ರಿಫಂಡೇಬಲ್ ಆಗಿರ್ತದೆ. ಸೊ 140 ರೂಪಾಯಿಗೆ ನಾವು ಲ್ಯಾಪ್ಟಾಪ್ ಹಾಗೂ 100 ರೂಪಾಯಿಗೆ ಡೆಸ್ಕ್ಟಾಪನ್ನು ಕೊಡ್ತಾ ಇದ್ದೇವೆ ಪರ್ ಡೇ ರೆಂಟ್. ಹೌದು ಹೌದು, ಇದು ಕೂಡ ಒಂದು ಉತ್ತಮವಾದ ಅವಕಾಶ. ಎಸ್ ಹೌದು. ಐಟಮ್ಗಳು ಸಿಗ್ತಾ ಇದೆ. ನಾರ್ಮಲ್ ಆಗಿ ಇದೇ ಐಟಮನ್ನು ನಾವು ಹೊಸದಾಗಿ ತಗೊಂಡ್ರೆ ಒಂದೊಂದು ಐಟಮಲ್ಲಿ ನಮಗೆ ಮಿನಿಮಮ್ ಎಷ್ಟು ಡಿಫರೆನ್ಸ್ ಬರುತ್ತೆ ರೀಫರ್ಬಿಶ್ಡ್ ಮತ್ತು ಹೊಸತನ್ನು ಪರ್ಚೇಸ್ ಮಾಡಿ? ಎಸ್, ನಾವು ಆಲ್ರೆಡಿ ಹೇಳಿದ ಹಾಗೆ ನೀವು ರೀಫರ್ಬಿಶ್ಡ್ ಕ್ಯಾಟಗರಿಗೆ ಬಂದರೆ ನಿಮ್ಮ IT ಉಪಕರಣಗಳ ಮೇಲೆ ನೀವು 60% ನೀವು ಉಳಿತಾಯ ಮಾಡ್ಕೊಳ್ಬೋದು. 60% ನೀವು ಸೇವ್ ಮಾಡ್ಕೊಳ್ಬೋದು. ಎಸ್ ಹೌದು. ಅದೇ ರೀತಿ ನೀವು ಈ ರೀಫರ್ಬಿಶ್ಡ್ ಲ್ಯಾಪ್ಟಾಪನ್ನು ಖರೀದಿ ಮಾಡಿ ಅದನ್ನು ಬಳಕೆ ಮಾಡಿ ನೀವು ಅದನ್ನು ಸೇಲ್ ಮಾಡ್ತೀರ ಅಂತ ಹೇಳಿದರೆ ಅಲ್ಲೂ ಕೂಡ ನಿಮಗೆ ಡಿಪ್ರಿಷಿಯೇಷನ್ ತುಂಬ ಕಮ್ಮಿ ಇರ್ತದೆ. ಈಗ ಎಕ್ಸಾಂಪಲ್ ಹೇಳೋದಿದ್ರೆ, ನೀವು 9,500 ರೂಪಾಯಿಗೆ ನೀವು ಲ್ಯಾಪ್ಟಾಪ್ ತೊಗೊಂಡಿರ್ತೀರ, 1 ವರ್ಷ ಇದನ್ನು ಬಳಕೆ ಮಾಡ್ತೀರಾ. ಅದಾದ ನಂತರ ನಿಮಗೆ ಇಲ್ಲ, ನನಗಿದು ಅವಶ್ಯಕತೆ ಇಲ್ಲ, ಸೇಲ್ ಮಾಡಬೇಕು ಅಂತ ಹೇಳಿದರೆ 8,500, 7,500 ಕೂಡ ನಿಮಗೆ ಇದನ್ನು 7,000 ರೂಪಾಯಿ ಕೂಡ ಆರಾಮದಲ್ಲಿ ಇದನ್ನು ಸೇಲ್ ಮಾಡುವಂಥ ಲ್ಯಾಪ್ಟಾಪ್ ಆಗಿರ್ತದೆ. ಸೊ ಹಾಗಾಗಿ ಬಳಕೆದಾರರಿಗೆ ಯಾವುದೇ ರೀತಿಯಂಥ ಲಾಸ್ ಆಗೋದಿಲ್ಲ. ಅದೇ ನೀವು ಬ್ರ್ಯಾಂಡ್ ನ್ಯೂವಲ್ಲಿ ಹೋಗೋದಿದ್ರೆ ಡಿಪ್ರಿಷಿಯೇಷನ್ ವ್ಯಾಲ್ಯೂ ಜಾಸ್ತಿ ಇರ್ತದೆ. ಕೆಲವೊಂದು ಜನರಿಗೆ ಆತಂಕ ಇರುತ್ತೆ, ಸರ್ವಿಸ್ ಹೇಗೆ? ಅದಕ್ಕಾದರೆ ಹೊಸದಕ್ಕಾದರೆ ಅವರ ಅಥೋರೈಸ್ಡ್ ಡೀಲರ್ಸ್ ಇರ್ತಾರೆ, ಅಥೋರೈಸ್ಡ್ ಸರ್ವಿಸ್ ಸೆಂಟರ್ಗಳಿರುತ್ತೆ, ಅವರು ಕೊಡ್ತಾರೆ. ಇದಕ್ಕೆ ಯಾರು ಕೊಡ್ತಾರೆ ಅನ್ನುವಂಥದ್ದು, ಅದಕ್ಕೆ ಹೇಗೆ? ಎಸ್, ನಾವು ಇಲ್ಲಿವರೆಗೆ ತುಂಬ ಒಳ್ಳೆಯ ಸರ್ವಿಸನ್ನು ಕೊಡ್ತಾ ಬರ್ತಾ ಇದ್ದೇವೆ. ಯಾರೇ ನಾವು ಮೆಟೀರಿಯಲನ್ನು ಕಸ್ಟಮರಿಗೆ ಕೊಡುವ ಮೊದಲು ಅದನ್ನು ಕೂಲಂಕುಷವಾಗಿ ಟೆಸ್ಟ್ ಮಾಡಿ ತದನಂತರನೇ ನಾವು ಕೊಡ್ತೇವೆ. ಕಸ್ಟಮರ್ನ ಸಮ್ಮುಖದಲ್ಲೇ ನಾವೆಲ್ಲವನ್ನು ಅವರಿಗೆ ಹೇಗೆ ಬೇಕೋ ಅದೇ ರೀತಿಯಲ್ಲಿ ಟೆಸ್ಟ್ ಮಾಡಿ, ಸೌಂಡ್ ಇರ್ಬೋದು, ಡಿಸ್ಪ್ಲೇಸ್ ಇರ್ಬೋದು, ಕೀಬೋರ್ಡ್ ಇರ್ಬೋದು, ಬ್ಯಾಟ್ರಿ ಇರ್ಬೋದು, ಎಲ್ಲವನ್ನು ಸಾಫ್ಟ್ವೇರ್ ಮೂಲಕ ಟೆಸ್ಟ್ ಮಾಡಿಯೇ ಕಸ್ಟಮರಿಗೆ ನಾವು ಕೊಡ್ತಿದ್ದೇವೆ. ಹಾಗೂ ಏನಾದರೂ ಸಮಸ್ಯೆ ಬಂದಲ್ಲಿ ಅವರಿಗೆ ರಿಪ್ಲೇಸ್ಮೆಂಟ್ ಕೊಡುವ ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ತಾಯಿದ್ದೇವೆ. ಒಂದು 15 ಡೇಸಿನ ಟೆಸ್ಟಿಂಗ್ ವಾರಂಟಿ ಕೂಡ ಸಾಮಾನ್ಯವಾಗಿ ನಾವು ಕೊಡ್ತೀವಿ. ಎಲ್ಲ ಲ್ಯಾಪ್ಟಾಪ್ ಮೇಲೆ 15 ದಿನದ ಟೆಸ್ಟಿಂಗ್ ವಾರಂಟಿ ಇರ್ತದೆ. ಮನೆಗೆ ತಗೊಂಡು ಹೋದ ಮೇಲೆ ಕೂಡ ನಿಮಗೇನಾದರೂ ಸಮಸ್ಯೆ ಬಂದಲ್ಲಿ ರಿಟರ್ನ್ ಕೊಡುವಂಥ ವ್ಯವಸ್ಥೆ ಕೂಡ ಇದೆ. ಅದೇ ರೀತಿಯಲ್ಲಿ ನಾವು ವಾರಂಟಿ ಸ್ಕೀಮ್ಗಳನ್ನು ಕೂಡ ಮಾಡಿದ್ದೇವೆ. ಅದು ಹೇಗೆಂದರೆ, ನೀವು ಕಸ್ಟಮರ್ ಲ್ಯಾಪ್ಟಾಪ್ ಖರೀದಿ ಮಾಡಿ ಅದರ ಮೇಲೆ ನೀವು 3,000 ಎಕ್ಸ್ಟ್ರಾ ಪೇಮೆಂಟ್ ಮಾಡಿದರೆ 6 ತಿಂಗಳ ವಾರಂಟಿಯನ್ನು ಕೂಡ ಕೊಡ್ತಾ ಇದ್ದೇವೆ. ಸೊ 6 ತಿಂಗಳು ನೀವು ಬಳಕೆ ಮಾಡಿ ಅದರಲ್ಲಿ ಯಾವುದೇ ಸಮಸ್ಯೆ ಬಂದಿಲ್ಲ ಅಂತ ಹೇಳಿದರೆ 50% ಆಫ್ ದಿ ವಾರಂಟಿ ಅಮೌಂಟನ್ನು ನಾವು ರೀಫಂಡ್ ಮಾಡ್ತಾ ಇದ್ದೇವೆ. ಸೊ ಆ ಥರದೊಂದು ಕೆಲಸ ಕೂಡ ನಾವಿಲ್ಲಿ ಮಾಡ್ತಿದ್ದೇವೆ. ಅದೇ ರೀತಿ 1 ವರ್ಷದ ವಾರಂಟಿ ಬೇಕು ಅಂತ ಹೇಳಿದರೆ 6,000 ರೂಪೀಸ್ ಪೇ ಮಾಡಿ 6,000 ರೂಪಾಯಿಯನ್ನು ಅವರು ಪೇ ಮಾಡಬೇಕಾಗ್ತದೆ. 1 ವರ್ಷದಲ್ಲಿ ನಿಮಗೇನು ಸಮಸ್ಯೆ ಬಂದಿಲ್ಲ ಅಂದರೆ 50% ಆಫ್ ದಿ ಅಮೌಂಟನ್ನು ನಾವು ವಾಪಸ್ ಕೊಡ್ತಾ ಇದ್ದೇವೆ. ಅಂದರೆ 1 ವರ್ಷ ತಗೊಂಡ್ರೆ 6,000ದಲ್ಲಿ 3,000ಕ್ಕೆ ಇಡೀ ವರ್ಷದ ವ್ಯಾರಂಟಿ ಕವರ್ ಆದಾಗೆ ಆಗ್ತದೆ. ಎಸ್. ಸೊ ಈಗಾಗಲೇ ಹೇಳಿದ್ರಿ ಜನರು ಇದರ ಬಗ್ಗೆ, ಅಂದರೆ ಈಗಾಗಲೇ ರೆಸ್ಪಾನ್ಸ್ ಒಳ್ಳೆದಿದೆ ಅನ್ನುವಂಥದ್ದು. ಸೊ ನೀವು ನೋಡಿದ ಹಾಗೆ ಈ ವಿಚಾರದಲ್ಲಿ ಸರ್ವಿಸಿಗೆ ಸಂಬಂಧಪಟ್ಟ ಹಾಗೆ ಬರ್ತಾ ಇದೆ, ಅಂದರೆ ನಾರ್ಮಲ್ ಆಗಿ ಸರ್ವಿಸ್ ಬರ್ಬೋದು, ಅಂದರೆ ರಿಪೇರ್ಸ್ ಬರ್ಬೋದು ಅನ್ನುವಂಥದ್ದು ಒಂದು ಇರುತ್ತೆ. ನೀವು ನೋಡಿದ ಹಾಗೆ ಈ ಐಟಮ್ಗಳನ್ನು ತಗೊಂಡು ಹೋದವರು ಇದರ ಬಗ್ಗೆ ಏನು ಹೇಳ್ತಾ ಇದ್ದಾರೆ, ಕ್ವಾಲಿಟಿ ಬಗ್ಗೆ?
ನಾವು ಇಲ್ಲಿವರೆಗೆ ಸೇಲ್ ಮಾಡಿದಲ್ಲಿ ನಮಗೆ ಸರ್ವೀಸಿಗೆ ಬಂದಿರೋದು ಅತಿ ಕಮ್ಮಿ. ಬಂದರೂ ಸಾಫ್ಟ್ವೇರ್ ಲೆವೆಲ್ನ ಸರ್ವಿಸ್ ಇರ್ತದೆ ಬಿಟ್ಟರೆ ಹಾರ್ಡ್ವೇರ್ ಲೆವೆಲ್ನ ಸರ್ವಿಸ್ಗಳು ಭಾಳ ಕಮ್ಮಿ. ನಾನು ಆಲ್ರೆಡಿ ಹೇಳಿದಾಗೆ ಇದರ ಕ್ವಾಲಿಟಿ ತುಂಬ ಮಿಲಿಟ್ರಿ ಸ್ಟ್ಯಾಂಡರ್ಡ್ ಕ್ವಾಲಿಟಿ ಇರ್ತದೆ. ಪ್ರೊಫೆಷನಲ್ ನಾವು ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ಗಳನ್ನೇ ಕೊಡ್ತಿದ್ದೇವೆ. MNC ಮಲ್ಟಿನ್ಯಾಷನಲ್ ಕಂಪ್ನಿಗಳಲ್ಲಿ ಯಾವ ಐಟಮನ್ನು ಯಾವ ಸ್ಟ್ಯಾಂಡರ್ಡ್ಸನ್ನು ಯೂಸ್ ಮಾಡ್ತಿದ್ದಾರೆ ಅದೇ ಲ್ಯಾಪ್ಟಾಪ್ಗಳನ್ನು ನಾವಿಲ್ಲಿ ಸಾಮಾನ್ಯ ಜನಗಳಿಗೆ ಕೊಡುವ ಕಾರಣ ಆ ಕ್ವಾಲಿಟಿ ಹಾಗೇ ಇರ್ತದೆ. ಸೊ ಹಾಗಾಗಿ ಇಲ್ಲಿಯವರೆಗೆ ಆ ಥರದ ಯಾವುದೇ ಸಮಸ್ಯೆಗಳು ಬಂದಿಲ್ಲ. ಆ್ಯಂಡ್ ಆಲ್ರೆಡಿ ಹೇಳಿದಾಗೆ ಇನ್ ಕೇಸ್ ಆ ಥರ ಸಮಸ್ಯೆ ಬಂದಲ್ಲಿ ನಾವು ರಿಪ್ಲೇಸ್ಮೆಂಟ್ ಕೂಡ ಕೊಟ್ಟ ಉದಾಹರಣೆಗಳು ತುಂಬ ಇದೆ. ಈವನ್ ಆಕ್ಸೆಸರೀಸ್ ಎಲ್ಲ ಆಕ್ಸೆಸರೀಸ್ ಕೂಡ ರೆಡಿಲಿ ಅವೈಲೇಬಲ್ ಇದೆ. ಎಲ್ಲ ಬ್ರ್ಯಾಂಡ್ಗಳು ಡೆಲ್, HP, ಲೆನೋವೊ, ಈವನ್ ಲ್ಯಾಪ್ಟಾಪಲ್ಲೂ ಕೂಡ ಅಷ್ಟೇ ಎಲ್ಲ ಬ್ರ್ಯಾಂಡ್ಗಳು ನಮ್ಮಲ್ಲಿ ಅವೈಲೇಬಲ್ ಇದೆ. ಎಲ್ಲ ರೇಂಜಸ್ಸಿನ ಲ್ಯಾಪ್ಟಾಪ್ ಕೂಡ ಅವೈಲೇಬಲ್ ಇದೆ ನಮ್ಮಲ್ಲಿ. ಸೊ ಹಾಗಾಗಿ ಒಮ್ಮೆ ನೀವು ಕೋರ್ ಟೆಕ್ನಾಲಜೀಸ್ ವಿಸಿಟ್ ಮಾಡಿದರೆ ಈ ಪ್ರಾಡಕ್ಟ್ ಇಲ್ಲ ಆ ಪ್ರಾಡಕ್ಟ್ ಇಲ್ಲ ಅಂತ ಹೇಳುವ ಅವಶ್ಯಕತೆ ಇಲ್ಲ. ಎಲ್ಲ ನಮ್ಮಲ್ಲಿ ಅವೈಲೇಬಲ್ ಇದೆ. ಎಸ್ ಆಲ್ ಅಂಡರ್ ಒನ್ ರೂಫ್. ಬಂದವರಿಗೆ ಎಲ್ಲವೂ ಒಂದೇ ಸೂರಿನಡಿ ಸಿಗುತ್ತೆ ಅನ್ನುವಂಥದ್ದನ್ನೇ ಹೇಳಿದ್ರಿ. ಏನೋ ಕೆಲವರಿಗೆ ಸ್ವಲ್ಪ ಒಂದೇ ಸಲಕ್ಕೆ ಒಂದು ಫಿನಾನ್ಷಿಯಲ್ ಅಡ್ಜಸ್ಟ್ ಮಾಡೋದು ಕಷ್ಟ ಆಗುತ್ತೆ ಅಂಥವ್ರಿಗೆ ಏನಾದರೂ EMI ಆ ಥರ ಆಪ್ಷನ್ಸ್ ಏನಾದರೂ ಇದೆಯಾ? EMI ನಾವು ರೀಫರ್ಬಿಶ್ಡ್ ಲ್ಯಾಪ್ಟಾಪ್ ಸೇಲ್ ಮಾಡುವ ಕಾರಣ ನಮ್ಮಲ್ಲಿ ಯಾವುದೇ ಅಫಿಷಿಯಲ್ ಆಗಿ ಬಜಾಜ್ ಇರ್ಬೋದು, HDFC ಆ ಥರದ ಯಾವುದೇ ಟೈಅಪ್ಗಳಿರೋದಿಲ್ಲ. ಆದರೆ ಪರ್ಸನಲ್ಲಿ ಕಸ್ಟಮರಿಗೆ ಎಲಿಜಿಬಿಲಿಟಿ ಇದ್ದರೆ ಅದರ ಬೇಸಿಸ್ ಮೇಲೆ ನಾವು ಲೋನನ್ನು ಕೊಡುವಂಥ ವ್ಯವಸ್ಥೆ ಕೂಡ ಮಾಡ್ತೇವೆ. ಅದಕ್ಕೆ ಆ್ಯಪ್ಗಳ ಮೂಲಕ ನಾವು ಲೋನ್ ಕೊಡುವಂಥ ವ್ಯವಸ್ಥೆ ಕೂಡ ಮಾಡ್ತಾ ಇದ್ದೇವೆ. ಸೊ ಹಾಗೆ ಸಣ್ಣ ಬಜೆಟ್ ನಮ್ಮ ಮೆಟೀರಿಯಲ್ ಕೂಡ ಕಮ್ಮಿ ಬಜೆಟಲ್ಲಿದೆ. ಸೊ ಆ ಬಜೆಟಿಗೆ ನಾವು EMI ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲೊಂದು ಹೊಸ ಲ್ಯಾಪ್ಟಾಪನ್ನು ನೋಡ್ತಾ ಇದ್ದೇವೆ ನಾವು. ಅದು ಎಷ್ಟು ಸ್ಪೀಡಾಗಿ ಎಷ್ಟು ಫಾಸ್ಟಾಗಿ ಆನ್ ಆಯಿತು ಅನ್ನುವಂಥದ್ದನ್ನು ಕೂಡ ನೋಡಿದ್ವಿ. ಹೊಸ ಬಾಕ್ಸ್ ಪೀಸ್ ಥರ ಕಾಣ್ತಾ ಇದೆ. ಇದರ ವಿಶೇಷತೆ ಏನು, ಇದು ಎಷ್ಟಕ್ಕೆ ಇಲ್ಲಿ ಸಿಗ್ತಾ ಇದೆ ಕೂಡ ಕೇಳೋಣ. ಇದರ ಸ್ಪೆಸಿಫಿಕೇಶನ್ ಸರ್, ಇದು ಲೆನೋದ ಐಡಿಯಾಪ್ಯಾಡ್ ಗೇಮಿಂಗ್ ಸೀರೀಸ್ ಲ್ಯಾಪ್ಟಾಪ್ ಆಗಿರ್ತದೆ. ಇದು ಓಪನ್ ಬಾಕ್ಸ್ ಸೀರೀಸಲ್ಲಿ ಬರ್ತದೆ. ಸೊ ನಿಮಗೆ ಬ್ರ್ಯಾಂಡ್ ನ್ಯೂ ಅಂತಲೇ ಹೇಳ್ಬೋದು. ವಿತ್ 1 month ವಾರಂಟಿ ಜೊತೆ ಬರ್ತಾ ಇದೆ. ನೀವು ಹೊಸ ಲ್ಯಾಪ್ಟಾಪಿಗೆ ಹೋಗದಿದ್ದರೆ ನಿಯರ್ಲಿ 65,000 to 70,000 rupees ಕೊಡಬೇಕಾಗ್ತದೆ ಈ ಲ್ಯಾಪ್ಟಾಪಿಗೆ. ಬಟ್ ನಮ್ಮಲ್ಲಿ ಕೇವಲ 45,000 rupeesಗೆ ಈ ಲ್ಯಾಪ್ಟಾಪನ್ನು ನೀವು ಖರೀದಿ ಮಾಡ್ಬೋದು. ಇದು Ryzen 5 ಹೆಕ್ಸಾ ಕೋರ್ ಆಗಿರ್ತದೆ. ವಿತ್ 8GB ರ್ಯಾಮ್ ಬರ್ತದೆ, 512GB SSD ಬರ್ತದೆ. ವಿತ್ 4GB GTX ಗ್ರಾಫಿಕ್ಸ್ 1650 Ti ಗ್ರಾಫಿಕ್ ಕಾರ್ಡ್ ಜೊತೆ ಈ ಲ್ಯಾಪ್ಟಾಪ್ ಬರ್ತಾ ಇದೆ. ಇದು ಗೇಮರ್ಸಿಗೆ ಮಾಡಿರುವಂಥ ಲ್ಯಾಪ್ಟಾಪ್ ಆಗಿರ್ತದೆ. ಎಸ್ ಈವನ್ ಮ್ಯಾಕ್ಬುಕ್ ಯೂಸರ್ಸ್ ಕೂಡ ಭಾಳಷ್ಟು ಜನ ಪುತ್ತೂರಲ್ಲಿದ್ದಾರೆ. ಸೊ ಅವರಿಗೂ ಕೂಡ ನಾವಿಲ್ಲಿ ಲ್ಯಾಪ್ಟಾಪ್ಗಳನ್ನು ಕೊಡ್ತಾ ಇದ್ದೇವೆ. ಸೊ ನಮ್ಮಲ್ಲಿ ಈಗ ತುಂಬ ಕಮ್ಮಿ ಬೆಲೆಗೆ ಇರುವಂಥ ಒಂದು ಇದು ಮ್ಯಾಕ್ಬುಕ್ ಏರ್ 2015 ಮಾಡೆಲ್ i5 ವಿತ್ 4GB ರ್ಯಾಮ್ 128GB SSD ಜೊತೆ ಈ ಲ್ಯಾಪ್ಟಾಪ್ ಇರ್ತದೆ. 11 ಇಂಚಿನ ಒಂದು ಲ್ಯಾಪ್ಟಾಪ್, ತುಂಬ ಕಾಂಪ್ಯಾಕ್ಟ್ ಆಗಿರುವಂಥದ್ದು, ಲೈಟ್ ವೇಟ್ ಆಗಿರುವಂಥ ಲ್ಯಾಪ್ಟಾಪ್, ಕೇವಲ 23,000 ರೂಪಾಯಿಗೆ. ಸೊ ಇದನ್ನು ನಿಮ್ಮದಾಗಿಸ್ಕೊಡ್ಬೋದು. ಓಕೆ, ಎಲ್ಲವನ್ನ ನೋಡಿದ್ರು, ಒಂದಷ್ಟು ಐಟಮ್ಗಳ ಬಗ್ಗೆ ಜನರಿಗೆ ತಿಳ್ಕೊಂಡ್ರು. ಇನ್ನು ಖರೀದಿ ಮಾಡಬೇಕು ಅಂತಾದರೆ ಏನಾದರೂ ಆಫರ್ಗಳು, ಕೊಡುಗೆಗಳಿದೆಯಾ ನಿಮ್ಮ ಕಡೆಯಿಂದ ಗ್ರಾಹಕರಿಗೆ? ಈ ವರ್ಷದ ಪುತ್ತೂರು ಮಹಾಲಿಂಗೇಶ್ವರ ದೇವರ ಜಾತ್ರೆ ನಡೀಲಿಕ್ಕಿದೆ. ಸೊ ಅದರ ಪ್ರಯುಕ್ತ ನಾವು ಎಲ್ಲ ಗ್ರಾಹಕರಿಗೆ ಲ್ಯಾಪ್ಟಾಪ್ 15,000ಕ್ಕಿಂತ ಮೇಲ್ಪಟ್ಟಂಥ ಲ್ಯಾಪ್ಟಾಪ್ಗಳ ಮೇಲೆ 5% ಡಿಸ್ಕೌಂಟ್ ಕೊಡ್ತಾ ಇದ್ದೇವೆ. ಅದೇ ರೀತಿ ಆಕ್ಸೆಸರೀಸ್ಗಳ ಮೇಲೆ, ಎಲ್ಲ ಆಕ್ಸೆಸರೀಸ್ಗಳ ಮೇಲೆ ಅಪ್ ಟು 15% ಡಿಸ್ಕೌಂಟ್ಗಳನ್ನು ನಾವು ಕೊಡ್ತಾ ಇದ್ದೇವೆ. ಇದು ಗ್ರಾಹಕರಿಗೆ ಜಾತ್ರೆಯ ಕೊಡುಗೆ. ಹೌದು. ಧನ್ಯವಾದಗಳು. ಅಂದರೆ ಬಹಳಷ್ಟು ಉತ್ತಮವಾದಂಥ ವಿಚಾರ. ಯಾಕಂತ ಹೇಳಿದರೆ ಎಲ್ರಿಗೂ ಹೊಸತನ ಖರೀದಿ ಮಾಡೋದಕ್ಕೆ ಆಗೋದಿಲ್ಲ ಅಥವಾ ಹೊಸತರ ಅಗತ್ಯ ಇರೋದಿಲ್ಲ. ಅವರ ನೀಡಿಗೆ ಇಂಥದ್ದು ಸಾಕಾಗುತ್ತೆ ಅನ್ನುವಂಥದ್ದು ಇರುತ್ತೆ. ಸೊ ಅದೆಲ್ಲವನ್ನು ಕೂಡ ಒಂದೇ ಸೂರಿನಲ್ಲಿ ಕಡಿಮೆ ಬೆಲೆಗೆ ಒದಗಿಸಿ ಉತ್ತಮ ಗುಣಮಟ್ಟದ ಒಂದು ಸರ್ವಿಸನ್ನು ಕೂಡ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀರಿ. ಸಂಸ್ಥೆಗೆ ಇನ್ನಷ್ಟು ಯಶಸ್ಸಾಗಲಿ ಅನ್ನುವಂಥದ್ದು ನಮ್ಮ ಹಾರೈಕೆಗಳು ಕೂಡ. ಸೊ ವೀಕ್ಷಕರೇ, ಇದು ಈಗಾಗಲೇ ನಾನು ಹೇಳಿದ ಹಾಗೆ ಪುತ್ತೂರು ಮುಖ್ಯ ರಸ್ತೆಯ ಮಹಾಲಸ ಆರ್ಕೇಡ್ನ 2ನೇ ಮಹಡಿಯಲ್ಲಿ ಕಾರ್ಯಾಚರಿಸ್ತಾ ಇರುವಂತಹ ಕೋರ್ ಟೆಕ್ನಾಲಜೀಸ್ನಲ್ಲಿ ಇರುವಂತಹ ವಿಶೇಷತೆ. ರೀಫರ್ಬಿಶ್ಡ್ ಅನ್ನುವಂಥದ್ದು ನಾವು ಇತ್ತೀಚೆಗೆ
ಕೇಳ್ತಾ ಇರುವಂತಹ ಹೆಸರಾದರೂ ಹೊಸ ಕಾನ್ಸೆಪ್ಟ್ ಆದರೂ ಕೂಡ ಇದು ಬಹಳಷ್ಟು ಪ್ರಸಿದ್ಧಿಯನ್ನು ಪಡೆದಿದೆ. ಯಾಕೆಂತ ಹೇಳಿದರೆ ಯಾವುದೇ ಒಂದು ವಸ್ತುವನ್ನು ಖರೀದಿ ಮಾಡುವಂಥವರು ಬಯಸುವಂಥದ್ದು ಅದರ ಒಂದು ಗುಣಮಟ್ಟ ಮತ್ತು ಅದರ ಒಂದು ನಿರಂತರ ಕಾರ್ಯವೈಖರಿ ಅನ್ನುವಂಥದ್ದು. ಅಂದರೆ ನಿರಂತರವಾಗಿ ಅದು ಕೆಲಸ ಮಾಡ್ತಾ ಇರಬೇಕು, ಗುಣಮಟ್ಟ ಚೆನ್ನಾಗಿರಬೇಕು ಅನ್ನುವಂಥದ್ದು. ನಾವು ಹೊಸತನ್ನು ತಗೊಂಡ್ರು ಈ ರೀಫರ್ಬಿಷ್ಡನ್ನು ಉಪಯೋಗ ಮಾಡಿದ್ರು ಒಂದೇ ರೀತಿ ಇರುತ್ತೆ. ಆದರೆ ಇಲ್ಲಿ ನಾವು ಪ್ರತಿಯೊಂದು ಐಟಮ್ ಮೇಲೆ ಕೂಡ ಗರಿಷ್ಠ 60% ವರೆಗೆ ಸೇವ್ ಮಾಡಬಹುದು. ಇಂದಿನ ದುಬಾರಿ ಯುಗದಲ್ಲಿ ಇದು ನಮಗೆಲ್ಲರಿಗೂ ಕೂಡ ವರದಾನ. ಈಗಾಗಲೇ ಹೇಳಿದ ಹಾಗೆ ಕಂಪ್ಯೂಟರ್ಸ್ ಇರ್ಬೋದು, ಅಂದರೆ ಡೆಸ್ಕ್ಟಾಪ್ಗಳಿರ್ಬೋದು, ಲ್ಯಾಪ್ಟಾಪ್ಗಳಿರ್ಬೋದು, ಆಕ್ಸೆಸರೀಸ್ ಇರ್ಬೋದು, ಪ್ರಿಂಟರ್ಸ್ ಇರ್ಬೋದು, ಎಲ್ಲವೂ ಕೂಡ ರೀಫರ್ಬಿಷ್ಡ್ ಐಟಮ್ಗಳು ಇಲ್ಲಿ ಲಭ್ಯ ಇದೆ. ಸೊ ಗ್ರಾಹಕರು ಈ ಒಂದು ಅವಕಾಶವನ್ನು ಸದುಪಯೋಗ ಪಡಿಸಿಕೊಳ್ಳಬಹುದು. ಅದರ ಜೊತೆಗೆ ಅಡಿಷ್ನಲ್ ಆಗಿ ಜಾತ್ರೆಯ ಪ್ರಯುಕ್ತ ವಿಶೇಷ ಕೊಡುಗೆಯನ್ನು ಕೂಡ ಈಗಾಗಲೇ ಸಂಸ್ಥೆಯ ಮುಖ್ಯಸ್ಥರು ಘೋಷಣೆಯನ್ನು ಮಾಡಿದ್ದಾರೆ. ಸೊ ಈ ಎಲ್ಲ ಲಾಭ ಜನರಿಗೆ ಸಿಗಲಿ, ಪುತ್ತೂರಿನ ಜನತೆ ಇದನ್ನು ಪಡೆದುಕೊಳ್ಳುವಂತೆ ಆಗಲಿ ಅನ್ನುವಂಥದ್ದು ಸುದ್ದಿ ಆಶಯ ಕೂಡ. ಸಚಿನ್ ಶೆಟ್ಟಿ ಜೊತೆಗೆ ಗೌತಮ್ ಶೆಟ್ಟಿ, ಸುದ್ದಿ ನ್ಯೂಸ್, ಪುತ್ತೂರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.